ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ, ಜಿಲ್ಲಾ ಪೌರ ರಕ್ಷಣಾ ಪಡೆ, ಬಾಯಿ, ಮೋನೆ ಬೊಕ್ಕ ದವಡೆ ಶಸ್ತ್ರಚಿಕಿತ್ಸಕರು ಬೊಕ್ಕ ಕರ್ನಾಟಕ ರಕ್ಷಣಾ ವೇದಿಕೆ, ಕುಡ್ಲ ಆಟೋ ಚಾಲಕರ್ನ ಘಟಕದ ಒಟ್ಟು ಸೇರಿಗೆಡು ವಿಶ್ವ ಬಾಯಿ, ಮೋನೆ ಬೊಕ್ಕ ದವಡೆ ಶಸ್ತ್ರಚಿಕಿತ್ಸಕರಿನ ದಿನಾಚರಣೆದ ಅಂಗವಾದ ರಸ್ತೆ ಸುರಕ್ಷಾ ರ್ಯಾಲಿ ಕುಡ್ಲ ಕದ್ರಿ ಪಾರ್ಕ್ ಕೈತಲ್ ಸೋಮವಾರ ನಡೆದನು. ಕುಡ್ಲ ನಗರದ ಅಪರಾಧ ಬೊಕ್ಕ ಸಂಚಾರ ವಿಭಾಗದ ಪೊಲೀಸ್ ಉಪ ಆಯುಕ್ತರು ಡಿಬಿ ದಿನೇಶ್ ಕುಮಾರ್ ರಸ್ತೆ ಸುರಕ್ಷಾ ರ್ಯಾಲಿನ ಉದಿಪನ ಮಂತೇರು. ತಾದಿ ಸುರಕ್ಷಾ ನಿಯಮಗಳನ್ನು ಕಟ್ಟುನಿಟ್ಟಾದ ಪಾಲಿಸಾಂಡ ಅಪಘಾತಲೆನ್ ತಡೆಗಟ್ಟೋಲಿ ಸಾರ್ವಜನಿಕರು ಐಟ್ಲ ಯುವಜನಕರು ಪಾಲಿಸಾವಡು ವಾಹನ ಚಲಾಯಿಸಾನಗ ಬೇತಕ್ಲನ ಜೀವದೊಟ್ಟಿಗೆ ಗೊಬ್ಬರ ಪಲ್ಲಿ ಪಂಡದ ಸಲಹೆನ್ ಕೋರ್ನ ಡಿಬಿ ದಿನೇಶ್ ಕುಮಾರ್ ಬಾಯಿ, ಮೋನೆ ಬೊಕ್ಕ ದವಡೆ ಶಸ್ತ್ರಚಿಕಿತ್ಸಕರನ ದಿನತಾನಿ ವೈದ್ಯರ್ಲ ತಾದಿಗು ಬತ್ತದ ತಾದಿ ಸುರಕ್ಷಾ ರ್ಯಾಲಿ ಮಲ್ಪುನಿ ಧನಾತ್ಮಕ ಬುಲಿಚಿರಿ ಇಂದು ಅಕ್ಲಿನ ಸಾಮಾಜಿಕ ಬದ್ಧತೆ ಬೊಕ್ಕ ಕಳಕಲ್ಲಿನ್ ತೋಚಾವಡು ಒಟ್ಟಿಗೆ ಗೃಹ ರಕ್ಷಕರು ಬೊಕ್ಕ ಆಟೋ ಚಾಲಕರು ರ್ಯಾಲಿಗೆ ಮಸ್ತ್ ಸ್ಫೂರ್ತಿ ಬೊಕ್ಕ ಶಕ್ತಿ ದಿಂಜಾದಿರು ಮಾತೆಲ್ಲ ಒಟ್ಟು ಸೇರ್ದು ತಾದಿ ಸುರಕ್ಷಾ ನಿಯಮಗಳನ್ನು ಕಡ್ಡಾಯವಾದ ಪಾಲಿಸಾವೊಂದು ಅಪಘಾತ ರಹಿತ ತಾದಿಲೆಯನ್ನು ನಿರ್ಮಿಸಾಗಬಂಡ ತೆರಿಪಾಯರು. ಹಾಗೆ ಸೊ ಈ ದಿನ ದಂತ ವೈದ್ಯರು ಅವರ ಓರಲ್ ಮತ್ತು ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅವರ ಸರ್ಜನ್ಸ್ ಡೇ ಇವತ್ತು. ಸೊ ಈ ಸಂದರ್ಭದಲ್ಲಿ ಅವರು ಒಂದು ಟ್ರಾಫಿಕ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಒಂದು ಹಮ್ಮಿಕೊಂಡಿರುವಂಥದ್ದು ಬಹಳ ಸಂತೋಷ ಕೊಡುವಂತಹ ಒಂದು ಕೆಲಸ. ಸೊ ಅವರೇ ಹೇಳಿದ ಹಾಗೆ ಈ ದಂತ ವೈದ್ಯರು ಹಲವಾರು ಅಪಘಾತಗಳಲ್ಲಿ ಗಾಯಗೊಂಡು ಚಿಕಿತ್ಸೆ ನೀಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಅವರು ಆ ಅನುಭವವನ್ನು ಹೊಂದಿದ್ದಾರೆ. ಸೊ ಅವರು ಹೇಳುವಂಥದ್ದು ವಿದ್ಯಾರ್ಥಿಗಳು, ಹುಡುಗರು ಸಾಮಾನ್ಯವಾಗಿ ತಾಳ್ಮೆ ಕಳೆದುಕೊಂಡು ಏನು ಒಂದು ವಾಹನ ಚಾಲನೆ ಮಾಡ್ತಾರೆ, ಬಹುಶಃ ಒಂದು 4 ಚಕ್ರದ ವಾಹನ ಚಾಲಿಸುವಾಗ ಸೀಟ್ ಬೆಲ್ಟ್ ಹಾಕದೇ ಇರುವಂಥದ್ದು, ಹೆಲ್ಮೆಟ್ ಧಾರಣೆ ಮಾಡದೇ ಇರುವಂಥದ್ದು, ಕಾನೂನು ಪಾಲನೆ ಮಾಡೋದಿರುವಂಥದ್ದು, ಈ ರೀತಿಯಾಗಿ ಮಾಡಿದರೆ ಯಾವ ರೀತಿಯಾಗಿ ಅಪಘಾತ ಆಗುತ್ತೆ, ಅದರಿಂದ ಏನು ತೊಂದರೆ ಆಗುತ್ತೆ, ಏನು ಗಾಯಗಳಾಗುತ್ತವೆ, ಎಷ್ಟು ಮನೆಗಳಿಗೆ ನಷ್ಟ ಉಂಟಾಗುತ್ತೆ ಅನ್ನುವಂಥದ್ದನ್ನು ಅವರು ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಈ ಒಂದು ಈ ಒಂದು ಸುದಿನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡುವಂಥದ್ದು, ಅದಕ್ಕೆ ಜನಸಾಮಾನ್ಯರ ಒಂದು ಸಹಾಯವನ್ನು ಪಡೆಯುವಂಥದ್ದು ಬಹಳ ಖುಷಿ ತರುವಂತಹ ವಿಚಾರ. ಸೊ ಎಲ್ಲರೂ ಕೂಡ ಟ್ರಾಫಿಕ್ ರೂಲ್ಸ್ ಏನಿದೆ, ಅದನ್ನು ನಿಯಮಗಳು ಏನಿದ್ದಾವೆ ಅವುಗಳನ್ನು ಪಾಲನೆ ಮಾಡುವಂಥದ್ದು ಮಾಡಿದರೆ ಬಹುಶಃ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ, ಜನರ ಪ್ರಾಣ ಜೀವ ಉಳಿತದೆ ಅಂತನ್ನುವಂಥ ಮಾತಿನೊಂದಿಗೆ ಸೊ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹೋಮ್ ಗಾರ್ಡ್ಸ್ ಭಾಗವಹಿಸಿದ್ದಾರೆ, ಆಟೋ ಚಾಲಕರು ವಿಶೇಷವಾಗಿ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮಲವಿನಿರಾದ ಪಾಲ್ಪಡೆಯಿನ ಪುಗರ್ತೆದ ಬಾಯಿ, ಮೋನೆ ಬೊಕ್ಕ ದವಡೆ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಬಿ ರಾಜೇಂದ್ರ ಪ್ರಸಾದ್ ಪಾತಿರೊಂದು ತಾದಿ ಅಪಘಾತಲು ಆನಗ ಬಾಯಿ, ಮೋನೆ ಬೊಕ್ಕ ದವಡೆ ಶಸ್ತ್ರಚಿಕಿತ್ಸಕರಿಗೆ ಮಸ್ತ್ ಪ್ರಾಮುಖ್ಯ ಉಂಡು. ಹೆಚ್ಚಾದ ತಾದಿ ಅಪಘಾತಲೆಡು ಬಾಯಿ, ಮೋನದ ಏಲುತ ಬೊಕ್ಕ ದವಡೆಗೆ ಪೆಟ್ಟಾಪುಂಡು. ತಾದಿ ಸುರಕ್ಷಾ ನಿಯಮ ಪಾಲಿಸಾದು ಹೆಲ್ಮೆಟ್ ಪಾರ್ದು
ಸೀಟ್ ಬೆಲ್ಟ್ ಪಾಡುಂಡ ಈ ಹೆಚ್ಚಿನ ಅಪಘಾತಗಳನ್ನು ತಡೆಗಟ್ಟಲು ಪಂಡ ತೆರಿಪಾಯರು. ಈ ದಿವಸ ವಿಶ್ವಾದ್ಯಂತ ಬಾಯಿ ಮುಖ ಶಸ್ತ್ರಚಿಕಿತ್ಸಕರ ಅಂಗಾಂಗದ ಶಸ್ತ್ರಚಿಕಿತ್ಸಕರ ದಿನ ಎಂದು ಆಚರಿಸ್ತಾ ಇದ್ದೇವೆ. ಈ ಒಂದು ಸ್ಪೆಷಾಲಿಟಿ ತಜ್ಞತೆ ಬಂದಿದ್ದು ಮುಖ್ಯವಾಗಿ ದಂತ ವೈದ್ಯಕೀಯದಿಂದ ಮುಂದುವರಿದು ಹೇಗೆ ದಂತ ಪಂಕ್ತಿಗಳು ಬೆಳೆದು ಬರ್ತದೋ ಅದರ ಮೂಲ ಭಾಗವಾದ ದವಡೆಗಳನ್ನು ಹೊಂದಿಸಿಕೊಂಡು ಅದರಂತೆ ಮುಖದ ಸೌಂದರ್ಯವನ್ನು ಕೂಡ ಕಾಪಾಡುವಂತಹ ಒಂದು ವಿಭಾಗ ಆಗಿರ್ತದೆ. ಇದರಲ್ಲಿ ಕೇವಲ ಶಸ್ತ್ರಚಿಕಿತ್ಸೆ ಮಾತ್ರವಲ್ಲ, ಶಸ್ತ್ರಚಿಕಿತ್ಸೆ ಬಾಯಿಯ ಮುಖಾಂಗಗಳ ಬೆಳವಣಿಗೆ ಮತ್ತು ಆ ಬೆಳವಣಿಗೆಯನ್ನು ಹೇಗೆ ಮಾರ್ಪಡಿಸಬಹುದು, ಅದರಿಂದಾಗಿ ದೇಹದ ಒಂದು ಸೌಂದರ್ಯವನ್ನು ಅದರೊಂದಿಗೆ ಪಚನ ಕ್ರಿಯೆಯು ಕೂಡ ಇದು ಸಹಕಾರಿಯಾಗುವಂಥ ಒಂದು ಅಂಶ ಆಗಿರ್ತದೆ. ಇದರಲ್ಲಿ ಮುಖ್ಯವಾಗಿ ವಿಸ್ಡಮ್ ಟೂತ್ ಅಥವಾ ಸರ್ಜಿಕಲ್ ಎಕ್ಸ್ಟ್ರಾಕ್ಷನಿಂದ ಪ್ರಾರಂಭ ಮಾಡಿ ಮುಂದೆ ಬಾಯಿಯಲ್ಲಿ ಆಗುವಂಥ ಕೆಲವು ನಮೂನೆಯ ರೋಗಾಂಶಗಳು, ಪೆಥಾಲಜಿ ಅಂದರೆ ಸಿಸ್ಟ್ಗಳು ಅಥವಾ ಟ್ಯೂಮರ್ಸು, ಅದರಂತೆ ಬಾಯಿಯ ಕ್ಯಾನ್ಸರ್, ಇದು ಒಂದು ಬೆಳೆದು ಬರುವಂತಹ ಒಂದು ಕೆಲವು ರೋಗಗಳು. ಆದರೆ ಜನರೇ ಅಪಘಾತಕ್ಕೆ ಉಂಟಾಗಿ ಮುಖ್ಯವಾಗಿ ಕ್ರೀಡೆಯಲ್ಲಿ, ಬಾಕ್ಸಿಂಗಲ್ಲಿ ಮತ್ತು ಅಪಘಾತದಲ್ಲಿ ಮತ್ತು ವಾಯ್ಲೆನ್ಸಲ್ಲಿ ಸಾಕಷ್ಟು ಮುಖ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗಿ ಮುಖದ ವೈಕಲ್ಯತೆ ಉಂಟಾಗ್ತದೆ. ಅದರಿಂದಾಗಿ ರೋಗಿ ಜೀವನ ಪರ್ಯಂತವಾಗಿ ಅದರಿಂದ ಬಳಲಬೇಕಾಗ್ತದೆ. ಸೊ ಇದನ್ನು ನಿವಾರಿಸಲು ಒಂದು ತಜ್ಞ ವೈದ್ಯರ ಒಂದು ಗುಂಪು ಬೆಳೆದು ನಿಂತಿದೆ. ಸುಮಾರು ಈಗ ಡಾಕ್ಟರ್ ಮುರಳಿಯವರು ಹೇಳಿದಂತೆ ಸುಮಾರು 20,000ಕ್ಕೆ ಮಿಕ್ಕಿ ತಜ್ಞ ಓರಲ್ ಸರ್ಜನ್ಸ್, ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಭಾರತದಲ್ಲಿ ಇದ್ದಾರೆ. ಅವರೆಲ್ಲ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅವರ ಒಂದು ಸೇವಾ ಭಾವನವನ್ನು ಇದರಿಂದಾಗಿ ಹೇಗೆ ದೇಹದ ಸೌಂದರ್ಯವನ್ನು ಕಾಪಾಡ್ಬೋದು ಅಂತ ತಿಳಿಸುವಂಥ ಇಂದು ನಾವು ಸ್ಪೆಷಲಿ ರೋಡ್ ಟ್ರಾಫಿಕ್ಕಿನ ಒಂದು ಅವೇರ್ನೆಸ್ಸನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಲಿ, ಇದರಿಂದ ಸಾರ್ವಜನಿಕರಿಗೆ ಇದರ ತಿಳುವಳಿಕೆಯು ಮೂಡಿ ಬರಲಿ. ಈಗ ಇಲ್ಲಿರುವಂಥ ಎಲ್ಲ ಡೆಂಟಲ್ ಕಾಲೇಜಲ್ಲಿ ಕೂಡ ಈ ಸ್ಪೆಷಾಲಿಟಿಯ ಮಕ್ಕಳನ್ನು ತರಬೇತಿ ನೀಡ್ತಾ ಇದ್ದಾರೆ. ನಾವೆಲ್ಲ ರಾಜ್ಯದಲ್ಲೇ ಮೊದಲಿಗೆ ಪ್ರಾರಂಭವಾದ ಸರ್ಕಾರಿ ವಿದ್ಯಾಸಂಸ್ಥೆಯಲ್ಲಿ ಕಲಿತು ನಾವು ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಸರವಾದಿ ಮಾಧವ್ ಉಳ್ಳಾಲ್ ಗ್ರೀನ್ ಕ್ಯಾಂಪೇನ್ ಬಗ್ಗೆ ಪಾತಿರಿಯರು. ನಮ್ಮ ಹೋಮ್ ಗಾರ್ಡ್ ಕಮಾಂಡೆಂಟ್ ಮುರಳಿ ಮೋಹನ ಚೂಂದರ್ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಸಿರನ್ನು ಕೂಡ ಸೇರ್ಪಡೆ ಮಾಡಿದ್ದಾರೆ. ಈ ಒಂದು ಹಸಿರು ಜನರ ಮನದಲ್ಲಿ ಹಸಿರನ್ನು ನಿರ್ಮಾಣ ಮಾಡಿ ಪ್ರಕೃತಿಯನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅರಿವನ್ನು ಮೂಡಿಸುವಂಥ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟಿರು ಬೊಕ್ಕ ಪೌರ ರಕ್ಷಣಾ ದಳದ ಮುಖ್ಯ ಪಾಲಕಿಯರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಪಾತಿರೊಂದು ದೇಶಡ್ ಪ್ರತಿ 5 ನಿಮಿಷಗ್ ಒಂಜಿ ಆಕ್ಸಿಡೆಂಟ್ ಆವೊಂದುಂಡು. ವಿಶ್ವಡ್ ನಡಪುನ ಪ್ರತಿ 10 ಅಪಘಾತಲೆಡ್ ಒಂಜಿ ಭಾರತಡ್ ನಡಪುಂಡು. ಜನಕ್ಲೆಡ ತಾದಿ ಸುರಕ್ಷಾ ಕ್ರಮಲದ ಬಗೆಟ್ ನನಲ ಹೆಚ್ಚಿನ ಜಾಗೃತಿ ಮಲ್ಪುಡಾತನ ಪಂಡದ ಗುರ್ಕಾರ್ಮೆದ ಪಾತಿರ ಪಂಡೇರು. ವಿಶ್ವದಲ್ಲಿ ಇಂಟರ್ನ್ಯಾಷನಲ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಡೇ ಅಂದರೆ ಬಾಯಿ ಮುಖ ಮತ್ತು ದವಡೆ ಶಸ್ತ್ರಚಿಕಿತ್ಸಕರ ದಿನ ಅಂತೇಳಿ ನಾವು ಆಚರಿಸ್ತಾ ಇದ್ದೇವೆ. ಇದೊಂದು ವಿಶೇಷವಾದಂತಹ ದಿನ. 1969 ಫೆಬ್ರವರಿ 13ರಂದು ನಮ್ಮ ಬಾಯಿ ಮುಖ ದವಡೆ ಶಸ್ತ್ರಚಿಕಿತ್ಸಕರ ಸಂಘ ಅಸ್ತಿತ್ವಕ್ಕೆ ಬಂದಿತ್ತು. ಅದರ ನೆನಪಿಗಾಗಿ ನಾವು ಈ ದಿನವನ್ನು ದೇಶದೆಲ್ಲೆಡೆ, ರಾಜ್ಯದೆಲ್ಲೆಡೆ ಮತ್ತು ವಿಶ್ವದೆಲ್ಲೆಡೆ ಆಚರಿಸ್ತಾ ಇದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 25,000ಕ್ಕಿಂತಲೂ ಹೆಚ್ಚು ಬಾಯಿ ಮುಖ ದವಡೆ ಶಸ್ತ್ರಚಿಕಿತ್ಸಕರಿದ್ದಾರೆ. ನಮಗೆ ಸಾಮಾಜಿಕ ಹೊಣೆಗಾರಿಕೆ ಇದೆ, ಸಾಮಾಜಿಕ ಬದ್ಧತೆ ಇದೆ. ಜನರಲ್ಲಿ ಈಗ ಸಾವಿಗೆ ಕಾರಣವಾಗುವ ಅತಿ ಮುಖ್ಯ ಕಾರಣ ಅಂದರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ರಸ್ತೆ ಅಪಘಾತಗಳು. ಸರಿಯಾಗಿ ಸೀಟ್ ಬೆಲ್ಟ್ ಧರಿಸಿಲ್ಲದಿದ್ದರೆ, ಹೆಲ್ಮೆಟ್ ಹಾಕದಿದ್ದರೆ ಜಾಸ್ತಿ ಅವಘಡಗಳು ಮತ್ತು ಮುಖದ ವಿಕಲಾಂಗತೆ ಆಗ್ತದೆ. ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಆಗಿರ್ತದೆ. ಈ ಕಾರಣದಿಂದ ಇವತ್ತು ನಾವು ಹೋಮ್ ಗಾರ್ಡ್ಸು, ಸಿವಿಲ್ ಡಿಫೆನ್ಸ್ನವರು ಹಾಗೂ ಆಟೋ ಚಾಲಕರ ಸಂಘದ ಜೊತೆಯಿಂದ ಜನರಲ್ಲಿ ರಸ್ತೆ ಅಪಘಾತಗಳ ಬಗ್ಗೆ ಜಾಗೃತಿ ಮೂಡಿಸಿ
ಮಾಡಿಸುವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಬಾಯಿ ಮುಖ ದವಡೆ ಶಸ್ತ್ರಚಿಕಿತ್ಸಕರು ಹಿರಿಯ ವೈದ್ಯರಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಾಗೂ ಡಾಕ್ಟರ್ ಎಸ್.ಎಂ. ಶರ್ಮಾ ಹಾಗೂ ಡಾಕ್ಟರ್ ಕೇಶವ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಗೃಹ ರಕ್ಷಕರು ಇದ್ದಾರೆ, ಆಟೋ ಚಾಲಕ ಸಂಘದವರು ಇದ್ದಾರೆ. ನಾವೆಲ್ಲ ಸೇರಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಾಯಿ ಮೋನೆ ದವಡೆ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಎಸ್.ಎಂ. ಶರ್ಮಾ, ಡಾಕ್ಟರ್ ಕೇಶವ ಭಟ್ ಕೆ, ಕುಡ್ಲನಗರದ ಚೀಫ್ ಟ್ರಾಫಿಕ್ ವಾರ್ಡನ್ ಪ್ರೊಫೆಸರ್ ಸುರೇಶ್ ನಾಥ್, ಜಿಲ್ಲಾ ಗೃಹರಕ್ಷಕ ದಳದ ಉಪ ಸಮಾದೇಷ್ಟರು ರಮೇಶ್, ಕಚೇರಿ ಅಧೀಕ್ಷಕರು ರತ್ನಾಕರ್, ಆಟೋ ಚಾಲಕರ ಸಂಘದ ಮುಖ್ಯ ಸಲಹೆಗಾರರು ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಸುರೇಶ್, ಹಿರಿಯ ಗೃಹರಕ್ಷಕರು ಭಾಸ್ಕರ್, ರಾಜೇಶ್ ಗಟ್ಟಿ, ಸುನಿಲ್ ಕುಮಾರ್, ಸುನಿಲ್ ಪೂಜಾರಿ, ದಿವ್ಯಾ ಪೂಜಾರಿ, ಗಿರೀಶ್, ರಂಜಿತ್, ದಿವಾಕರ್, ಸಂದೇಶ್, ರೇಷ್ಮಾ, ಶುಭಾ ಕುಲಾಲ್, ಪುಷ್ಪಲತಾ, ಶರದ್ ರಾಜ್, ಜ್ಞಾನೇಶ್, ಮನೋರಮಾ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದಾರೆ. Good morning. I am Professor Suresh Nath, Chief Traffic Warden of Mangalore. I would be speaking a couple of sentences about Go Green as well as traffic situation in Mangalore. Being a botany professor from St. Aloysius College, Go Green and Grow Green is one of the first and the foremost slogans we need to carry, every citizen of India need to carry. Otherwise, our environment, our ecosystem will degrade and thereby we will also perish. So either we prevent the destruction of the environment or we will perish from this particular environment. That's all of us. I give a message to everybody to keep and follow all the aspects of Go Green and Grow Green in our day-to-day lives. Well, when coming back to the traffic, which is I am presently associated with the police department, it is every citizen. We need to be conscious about our rights and responsibilities. Our responsibilities are more important than the rights. Only when we, when we exercise our responsibilities, our rights are respected. So conscious about our rights, the rules and regulations of the traffic in our day-to-day commuting. Even pedestrians need to think about the regulations and thereby we can help the police department, we can help ourselves, our society, our people and reduce the loss of life. Thank you. This is the message from the Chief Traffic Warden for the day. Thank you. ಸಂಚಾರಿ ನಿಯಮಗಳು ಪಾಲನೆ ಮಾಡೋದು ಅತ್ಯಗತ್ಯ. ಅದರಲ್ಲಿ ನಗರದಲ್ಲಿ ಇದಕ್ಕಿಂತ ಈ ಹೊರದ ಹೈವೇಯಲ್ಲಿ, ನಗರ ಪ್ರದೇಶದಿಂದ ಹೈವೇಯಲ್ಲಿ ಹೆಚ್ಚಿನ ಅಪಘಾತಗಳಾಗ್ತವೆ. ಅದಕ್ಕೆ ಮುಖ್ಯ ಕಾರಣ ರಸ್ತೆಗಳು ಸರಿಯಾದ ರೀತಿಯಲ್ಲಿ ಇಲ್ಲದ ಕಾರಣ ಮತ್ತು ಕೆಲವೊಂದು ಹಂಪ್ಸ್ಗಳನ್ನು ಅಳವಡಿಸಿದ್ದಾರೆ. ಹಂಪ್ಸ್ಗಳಿಗೆ ಬೇಕಂತ ಬಣ್ಣದ ಹಂಪ್ಸ್ ಇದೆ ಎಂಬುದನ್ನು ಗುರುತು ಮಾಡಲಿಕ್ಕೆ ಅಲ್ಲಲ್ಲಿ ಅದಕ್ಕೆ ಬೇಕಾದಂಥ ನಾಮಫಲಕಗಳು ಮತ್ತು ಅದಕ್ಕೆ ಬೇಕಂತ ಬಣ್ಣಗಳನ್ನು ಹೊಡೆಯದೇ ಇರುವುದು ಮುಖ್ಯ ಕಾರಣ ಆಗ್ತದೆ. ಏಕೆಂದರೆ ರಸ್ತೆಯಲ್ಲಿ ಅಲ್ಲಲ್ಲಿ ಗುಂಡಿಗಳಿದ್ದಾವೆ. ಆ ಗುಂಡಿಗಳಿಂದ ಈ ದ್ವಿಚಕ್ರ ಚಾಲಕ ವಾಹನ ಇದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತ ಆಗಿ ಜೀವ ಕಳ್ಕೊಂಡಿದ್ದಾರೆ. ಇದಕ್ಕೆ ಮಂಗಳೂರಿನ ಕೊಟ್ಟಾಯ ಚೌಕಿ ಮತ್ತು ಕುಲಶೇಖರದ ಸರ್ವಿಸ್ ರಸ್ತೆಗಳು ಮುಖ್ಯ ಕಾರಣಗಳಾಗಿದ್ದಾವೆ. ಅದನ್ನು ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ಆ ಒಂದು ಜೀವ ಕಳ್ಕೊಂಡವರಲ್ಲಿ ಹೆಚ್ಚಿನವರು ಅದಕ್ಕೆ ರಸ್ತೆ ಸರಿಪಡಿಸುವ ವಿಷಯದಲ್ಲಿ ಹೆಚ್ಚಿನ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯ ಸ್ಪಂದನೆಗಳಾಗ್ತಿಲ್ಲ. ಹಾಗಾಗಿ ನಾನು ನಮ್ಮ ಸಂಚಾರಿ ವಿಭಾಗದ DCP ಅವರ ಹತ್ರ ವಿನಂತಿ ಮಾಡೋದೇನೆಂದರೆ, ತಾವು ರಸ್ತೆಗಳಿಗೆ ಆದ್ಯತೆಯನ್ನು ನೀಡಬೇಕು ಮತ್ತು ಏನು ರಸ್ತೆ ನಿಯಮಗಳಿಗೆ ಸೂಚನಾ ಫಲಕಗಳನ್ನು ಹಾಕ್ತೀರಾ ಅದಕ್ಕೆ ಆದ್ಯತೆ ಕೊಡಬೇಕು. ಮತ್ತು ವಾಹನಗಳನ್ನು ಸಿಗ್ನಲಲ್ಲಿ ನಿಲ್ಲಿಸುವಾಗ ಏನು ಜೀಬ್ರಾ ಕ್ರಾಸಿಂಗ್ ಇದೆ, ಆ ಜೀಬ್ರಾ ಕ್ರಾಸಿಂಗ್ಗಳು ಒಂದು ವಾರದಲ್ಲಿ 15 ದಿವಸ ಇಲ್ಲ ತಪ್ಪು 1 ತಿಂಗಳಿನ ಆಯಸ್ಸು ಮಾತ್ರ ಇದೆ. ಅದಕ್ಕೊಂದು ಲಿಮಿಟ್ಸ್ ಇದೆ, ಇಷ್ಟು ಹೈಟ್ ಅಂತ ಇದೆ, ಅಲ್ಲಿ ಆಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ.